ತುಳುನಾಡ ಚಿತ್ರ ಅರ್ಪಿಸುವ ಕಲಾ ಸಂಗಮ ಕಲಾವಿದರಿಂದ ತುಳು ರಂಗಭೂಮಿಯಲ್ಲಿ ಸಂಚಲನ ಮೂಡಿಸಿದ ಶಿವದೂತೆಗಳಿಗೆ ತುಳುನಾಟಕದ 80ನೇ ಪ್ರದರ್ಶನ ನೆಹರು ನಗರದ ಸುಧಾನ ಶಾಲಾ ಆವರಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಡೆದ ಸರಳ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತುಳುನಾಡ ಚಿತ್ರಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದ ಸಂಪ್ಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಎನ್ ರವೀಂದ್ರ ಶೆಟ್ಟಿ ಮಾತನಾಡಿ, ಟಿವಿಯಲ್ಲಿ ಧಾರಾವಾಹಿ ವೀಕ್ಷಿಸುವ ಕಾಲಘಟ್ಟದಲ್ಲಿರುವ ನಡುವೆ ತುಳು ಭಾಷೆ ಚಟುವಟಿಕೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜನತೆಯ ಸಹಕಾರ ಮೆಚ್ಚುವಂತದ್ದು ಅಂತ ಹೇಳಿದರು. ಕಲೆ ವಿಚಾರದಲ್ಲಿ ತಮ್ಮನ್ನು ತಾವು ಸಾಕಷ್ಟು ತೊಡಗಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ಪರ ಪೂರ ಪ್ರೇಕ್ಷಕರು ಅವಳು ಇಲ್ಲಿ ಆಜಿ ಗಂಟೆಗೆ ಇತ್ತು ಜನಕ್ಕೂ ಸಭ್ಯತೆ ಸೇರುವುದಂಡ ಈಗ ತೂರ ಆಶ್ಚರ್ಯ ಅಂದು ಈ ಕಾರ್ಯಕ್ರಮ ಏತನಕ್ಕೆ ಇಂದು ಸಕ್ಸಸ್ ಆಗ್ತದೆ ನಿನ್ನ ಬಗ್ಗೆ ಏತ ಜನಗಳು ತಿಳಿಯುವಂದೇರಿ ಅನ್ನೋಕೆ ಈ ವೇದಿ ಈ ಪ್ರೇಕ್ಷಕರಿಗೆ ಸಾಕ್ಷಿ ಸಂದರ್ಭ ಪಂಡೊಂದಿಲ್ಲ. ನಾಟಕ ನಿರ್ದೇಶಕ ವಿಜಯಕುಮಾರ್ ಕೊಡ್ಯಾಲ್ಬೈಲ್ ಮಾತನಾಡಿ, ಪ್ರಸ್ತುತ ತುಳು ರಂಗಭೂಮಿ ಚರಿತ್ರೆ ನಿರ್ಮಾಣ ಮಾಡಿದ್ದು ದೇಶ ವಿದೇಶಗಳಲ್ಲಿ ತುಳು ನಾಟಕಗಳನ್ನು ಪ್ರೇಕ್ಷಕ ವರ್ಗ ವೀಕ್ಷಿಸಿ ತುಳು ಚಟುವಟಿಕೆಗಳು ಯಶಸ್ವಿಯಾಗಲು ಸಾಧ್ಯವಾಗಿದೆ ಎಂದರು. ಪೂರ ವಿದ್ಯಾರ್ಥಿಗಳಿಗೆ ಇನ್ಸ್ಟಿಟ್ಯೂಟ್ ಪೂರ ವಿದ್ಯಾರ್ಥಿಗಳಿಗೆ ಕಲಾ ಸಂಗಮದ ಕಲಾವಿದರನ್ನ ತಂತ್ರಜ್ಞಾನ ಸೋಲ್ಮೆಲು ಪಾತ್ರರಾದ ಜಿಲ್ಲೆಪಾಂಡು ತುಳು ರಂಗಭೂಮಿಡ್ ಒಂಜಿ ಚಾರಿತ್ರಿಕ ದಾಖಲೆಗೆ ನಿಕಲು ಸಾಕ್ಷಿಯಾತರು ನೆತ್ತ ಪಾಲುದಾರರಾತರ ತುಳು ರಂಗಭೂಮಿದ ಬೇತ ತಂಡದ ನಾಟಕಗಳು ಇಂಚೆನೆ ಸಪೋರ್ಟ್ ಮಾಡ್ಕೊಳ್ಳೆ ತುಳು ರಂಗಭೂಮಿ ಎತ್ತರಿಗೂ ಬುಲೇರೆ ನಿಖಲ ಪ್ರೋತ್ಸಾಹ ಕೋರಲೆಂದು ನಟನ ನಮಸ್ಕಾರ. ಈ ಸಂದರ್ಭದಲ್ಲಿ ಎನ್ ರವೀಂದ್ರನಾಥ್ ನುಡಿಯಾಲು, ನಿರ್ದೇಶಕ ವಿಜಯಕುಮಾರ್ ಕೊಡ್ಯಾಲ್ಬೈಲ್ ಹಾಗೂ ನಾಟಕ ಪ್ರದರ್ಶನಕ್ಕೆ ಸ್ಥಳಾವಕಾಶ ಒದಗಿಸಿಕೊಟ್ಟ ಸುಧಾನ ಶಾಲಾ ಸಂಚಾಲಕ ರೆವರೆಂಡ್ ವಿಜಯ್ ಹಾರ್ವಿನ್ ಅವರನ್ನ ತುಳುನಾಡ ಚಿತ್ರತಂಡದಿಂದ ಗೌರವಿಸಲಾಯಿತು. ವೇದಿಕೆಯಲ್ಲಿ ಉದ್ಯಮಿ ಸತೀಶ್ ಕಟ್ಟಾವು, ನಿರ್ಮಾಪಕ ಉದ್ಯಮಿ ಭರತ್ ಭಂಡಾರಿ, ರಂಗಭೂಮಿ ಕಲಾವಿದ ಸುಂದರ್ ರೈ ಮಂದಾರ, ಪೆನ್ಸಿಲ್ ಬಾಕ್ಸ್ ಖ್ಯಾತಿಯ ದೀಕ್ಷಾ ಡಿ ರೈ, ತುಳುನಾಡ ಚಿತ್ರತಂಡದ ಮುಖ್ಯಸ್ಥ ಶಾನ್, ಕಾರ್ಯಕ್ರಮ ಸಂಯೋಜಕ ಪ್ರಶಾಂತ್, ತಿಲಕ್ ಶೆಟ್ಟಿ ಉಪಸ್ಥಿತರಿದ್ದರು. ವಿಖ್ಯಾತ ಸುಳ್ಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಬಳಿಕ ಕಿಕ್ಕಿರಿದು ತುಂಬಿದ ಪ್ರೇಕ್ಷಕರ ಸಮ್ಮುಖದಲ್ಲಿ ನಾಟಕ ಪ್ರದರ್ಶನಗೊಂಡಿತು. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.